ಕರಾವಳಿಯಲ್ಲಿನ ದೇವಸ್ಥಾನಗಳ ಜಾತ್ರಾ ಮಹೋತ್ಸವದಲ್ಲಿ ಹಿಂದೂಯೇತರರಿಗೆ ವ್ಯಾಪಾರ ನಿರ್ಬಂಧ ವಿಚಾರ ವಿವಾದ ದಿನದಿಂದ ದಿನಕ್ಕೆ ಜಟಿಲಗೊಳ್ತಾ ಇದೆ. ಕರಾವಳಿಯಲ್ಲಿ ಆರಂಭವಾದಂತಹ ಈ ವಿವಾದ ಇದೀಗ ಮಲೆನಾಡು ಬೆಂಗಳೂರಿಗೂ ಕಾಲಿಟ್ಟಿದೆ. ಈ ಮಧ್ಯೆ ವಿವಾದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮುಸ್ಲಿಮರ ಜೊತೆ ದೈನಂದಿನ ವ್ಯವಹಾರ ಮಾಡುವುದಿಲ್ಲ ಎಂಬ 32 ಅಂಗಡಿಗಳ ಹೆಸರುಗಳಿರುವಂತಹ ಒಕ್ಕಣೆಯ ಬರಹಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇದೊಂದು ಸುಳ್ಳು ಸುದ್ದಿಯಾಗಿದ್ದು, ಈ ಬಗ್ಗೆ ಉಪ್ಪಿನಂಗಡಿ ವರ್ತಕ ಸಮುದಾಯ ಪುತ್ತೂರು ಡಿವೈಎಸ್ಪಿಗೆ ಲಿಖಿತ ದೂರನ್ನು ನೀಡಿದ್ದಾರೆ. ಉಪ್ಪಿನಂಗಡಿ ಹಿಂದೂ ವರ್ತಕರ ಸಂಘ ಎನ್ನುವ ಹೆಸರಿನಲ್ಲಿ ಹಿಂದೂ ವರ್ತಕರ ಒಕ್ಕೂಟ ಉಪ್ಪಿನಂಗಡಿ ಇದರ ಆಶ್ರಯದಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ದೃಢ ಮತ್ತು ಧೈರ್ಯಶಾಲಿ ನಿರ್ಣಯವನ್ನ ಕೈಗೊಂಡಿದ್ದೇವೆ. ಈ ಕೆಳಗಿನ ಅಂಗಡಿ ಮಾಲಕರಾದ ನಾವುಗಳು ಸಂಘ ಪರಿವಾರದ ಸಕ್ರಿಯ ಕಾರ್ಯಕರ್ತರಾಗಿದ್ದು, ನಮ್ಮ ಅಂಗಡಿಗಳಿಂದ ಯಾವುದೇ ಸಾಮಗ್ರಿಗಳನ್ನು ಮುಸ್ಲಿಮರಿಗೆ ಕೊಡುವುದಿಲ್ಲ. ನಮಗೆ ಹಿಂದೂ ಸಹೋದರರ ವ್ಯಾಪಾರ ಧಾರಾಳ ಸಾಕು ಎಂಬ ಬರಹದ ಕೆಳಗೆ ಒಟ್ಟು 32 ಅಂಗಡಿಗಳ ಹೆಸರುಗಳನ್ನು ನಮೂದಿಸಿದ ಬರೆದಂತಹ ವಾಟ್ಸಾಪ್ ಮೆಸೇಜ್ ಪುತ್ತೂರು ತಾಲೂಕಿನಲ್ಲಿ ಹರಿದಾಡ್ತಾ ಇದೆ. ಇದೊಂದು ಸುಳ್ಳು ಸುದ್ದಿಯಾಗಿದ್ದು, ಕೆಲವು ಕಿಡಿಗೇಡಿಗಳು ಇಂತಹ ಸಂದೇಶ ಸೃಷ್ಟಿಸಿ ಮತೀಯ ಸಂಘರ್ಷಕ್ಕೆ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಎಂದು ವರ್ತಕರ ಸಂಘ ಸ್ಪಷ್ಟನೆಯನ್ನ ನೀಡಿದೆ.